ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಕೇಳಿಕೊಂಡು ನಾವು ಈ ಧ್ಯಾನವನ್ನು ಆರಂಭ ಮಾಡೋಣ. ಸಂತ ಯೋಹನನು ಬರೆದ ಸುವಾರ್ತೆ ಅಧ್ಯಾಯ 20 ವಾಕ್ಯ 24ರಿಂದ ಮುಂದಕ್ಕೆ. ತೋಮನಿಗೆ ದರ್ಶನ. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದ್ದೆವು ಎಂದು ಹೇಳಿದರು. ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವಾದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದ್ದರೂ ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳುಗಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು, ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು, ನನ್ನ ಪ್ರಭುವೇ ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ್ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ನಡೆದಂತ ಇನ್ನೊಂದು ಘಟನೆಯನ್ನು ಇಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಪುನರುತ್ಥಾನ ಆದ ಮೇಲೆ ಪುನಃ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡರು. ಬೇರಾರಾದರೂ ಏನು ಮಾಡ್ತಿದ್ದರು, ಅಥವಾ ನಾವೇ ಆ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ದೆವು? ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇವೆ, ನಾವು ಇತರರಿಗೆ ಸಾಂತ್ವನ ನೀಡುತ್ತೇವೆ, ಮತ್ತೆ ಜನರ ಜೊತೆ ಇರ್ತೇವೆ. ನಾವು ಕಷ್ಟಕ್ಕೆ ಸಿಲುಕಿದಾಗ ಆ ಜನರು ನಮ್ಮನ್ನು ತೊರೆದು ಓಡಿ ಹೋದರೆ ನಮಗೇನು ಅನುಭವ ಆಗ್ತದೆ? ಕಹಿ ಅನುಭವ. ಆ ಕಹಿ ಅನುಭವ ಏನ್ ಮಾಡ್ತದೆ ನಮ್ಗೆ? ನಾನು ಯಾಕೆ ಬೇರೆಯವರಿಗೋಸ್ಕರ ಜೀವಿಸಬೇಕು? ನಾನು ಯಾಕೆ ಬೇರೆಯವರ ಕಷ್ಟಗಳನ್ನು ಹೊರಬೇಕು? ನನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ನನಗೆ ಸಹಾಯ ಮಾಡುವವರು ಯಾರಿಲ್ಲ ಅಂದಮೇಲೆ ನಾನು ಯಾಕೆ ಇತರರ ಕಷ್ಟಗಳನ್ನು ಹೊರಬೇಕೆಂಬ ಒಂದು ಭಾವನೆ ನಮ್ಮಲ್ಲಿ ಬರ್ತದೆ. ನಾವು ಅವರನ್ನು ಬಿಟ್ಟು ಬಿಡ್ತೇವೆ, ಮರೆತು ಬಿಡ್ತೇವೆ. ನನಗೆ ಬೇಡ ಇಂಥ ಸಹವಾಸ, ಯಾರು ಬೇಕಾದರೂ ಏನು ಮಾಡಲಿ, ನಾನು ನನ್ನಷ್ಟೇಗೆ ಇರ್ತೇನೆ ಅಂತ ನಾವು ನಮ್ಮಷ್ಟೇಗೆ ಇರ್ತೇವೆ. ಯೇಸು ಸ್ವಾಮಿ ಆ 3 ವರ್ಷಗಳ ಕಾಲ ತನ್ನ ಶಿಷ್ಯರನ್ನು ತನ್ನ ಜೊತೆ ಇಟ್ಟುಕೊಂಡಿದ್ದನು. ತಾನೇನು ಏನೆಲ್ಲವನ್ನು ದೇವರ ಸಾಮ್ರಾಜ್ಯವನ್ನು ಸಾರುತ್ತಾರೋ ಅದೆಲ್ಲವನ್ನು ಕೂಡ ಅವರು ಹೇಳಿಕೊಟ್ಟಿದ್ದರು. ಏನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೋ ಅದೆಲ್ಲ ಅವರು ನೋಡಿದ್ದರು. ಸತ್ತವರನ್ನು ಜೀವಂತ ಮಾಡುವಂತಹ ದೃಶ್ಯವನ್ನು ಕೂಡ ಶಿಷ್ಯರು ಕಂಡಿದ್ದರು. ಎಂಥ ಒಂದು ವಿಪರ್ಯಾಸದ ಸಂಗತಿ! ಇಂಥ ಎಲ್ಲ ವಿಚಾರಗಳನ್ನು ನೋಡಿದ ಮೇಲೆ ಯಾವಾಗ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದರೋ ಶಿಷ್ಯರೆಲ್ಲರೂ ಕೂಡ ಅವರ ಮುಂಚಿನ
ವ್ಯಾಪಾರ ವಹಿವಾಟಿಗೆ ಅಥವಾ ಅವರ ದಿನನಿತ್ಯದ ಕೆಲಸಕ್ಕೆ ಹೋದರು. ಮೀನು ಹಿಡಿಯಲಿಕ್ಕೆ, ತಮ್ಮ ಮುಂಚಿನ ಏನು ವ್ಯವಹಾರ ಉಂಟು ಅದಕ್ಕೆ, ತಮ್ಮ ಊರಿಗೆ, ಎಲ್ಲೆಲ್ಲಿ ಹೋದರು. ಯೇಸು ಸ್ವಾಮಿಯ ಪ್ರತಿಕ್ರಿಯೆ ಏನಿತ್ತು? ಹೋದರೆ ಹೋಗ್ಲಿ ಅಂತ ಅವರು ಬಿಟ್ಟು ಬಿಡಲಿಲ್ಲ. ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರು ಪುನಃ ಅವರ ಹಿಂದಕ್ಕೆ ಹೋದರು, ಅವರ ಹಿಂದೆ ಹೋದರು. ಯೇಸು ಸ್ವಾಮಿ ಅವರನ್ನು ಬಿಡಲಿಲ್ಲ. ಅವರು ಪುನರ್ತನರಾಗಿದ್ದರು, ಮುಂಚೆಗಿಂತ ತುಂಬಾ ಶಕ್ತಿಶಾಲಿ. ಈಗ ನಮಗೆ ದೇವರ ವಾಕ್ಯ ಹೇಳ್ತದೆ, ಅವರು ಬಾಗಿಲುಗಳನ್ನು ಮುಚ್ಚಿ ಒಳಗಿದ್ದರು, ಆದರೂ ಕೂಡ ಯೇಸು ಸ್ವಾಮಿ ಬಂದು ಅಲ್ಲಿ ನಿಂತರು ಅಂತ ಹೇಳಿಕೊಂಡ್ರು. ಅಂತ ಹೇಳಿದ್ರೆ, ಶರೀರದಲ್ಲಿದ್ದಾಗ ಯೇಸು ಸ್ವಾಮಿಯನ್ನು ಜಡಿಯೇಟು ಕೊಟ್ಟರು, ಮೊಳೆಯಿಂದ ಜಡಿದರು. ಆದರೆ ಈಗ ಏನು ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ, ಅವರು ಪುನರುತ್ಥಾನರಾಗಿದ್ದಾರೆ. ಯಾರು ಕೂಡ ಈ ಪುನರುತ್ಥಾನ ಹೊಂದಿದಂತ ದೇಹಕ್ಕೆ ಏನೇನು ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಆ ಶರೀರಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಗಿಲುಗಳು ಮುಚ್ಚಿರಬಹುದು, ಆದರೂ ಕೂಡ ಅವರು ಒಳಗೆ ಬರ್ತಾರೆ. ಅಂತಹ ಶಕ್ತಿಶಾಲಿಯಾದಂತಹ ಯೇಸು ಸ್ವಾಮಿ ಶಿಷ್ಯರ ಹಿಂದೆ ಹೋಗ್ಬೇಕಾಗಿರ್ಲಿಲ್ಲ. ಆದರೂ ಕೂಡ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶಿಷ್ಯರನ್ನು ಬಿಟ್ಟು ಬಿಡುವುದಿಲ್ಲ, ಬದಲಾಗಿ ಅವರನ್ನು ಹಿಂದಕ್ಕೆ ತರುವ ಆ ಒಂದು ಯೋಚನೆಯಿಂದ ಅವರನ್ನು ಹಿಂದಕ್ಕೆ ತರ್ತಾರೆ. ಹೇಗೆ ತರ್ತಾರೆ? ನೋಡಪ್ಪ, ನಾನು ಇಷ್ಟೆಲ್ಲ ಮಾಡಿದೆ, ನೀನು ನನ್ನನ್ನು ಬಿಟ್ಟು ಹೋದಿಯಲ್ಲ ಅಂತ ಅವರಲ್ಲಿ ತಪ್ಪು ಕಂಡು ಹಿಡಿಯುವುದಿಲ್ಲ. ಅವರನ್ನು ದೂಷಿಸುವುದಿಲ್ಲ. ಬದಲಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಣಿಸಿಕೊಂಡು ಶಾಂತಿ ನಿಮಗೆ ಅಂತ ಹೇಳ್ತಾರೆ. ಅವರಲ್ಲಿ ಶಾಂತಿ ಇದ್ದಿಲ್ಲ, ಒಂದು ರೀತಿಯ ಕೊರಗು ಇತ್ತು ಒಳಗಡೆ. ಯಾಕಂತ ಹೇಳಿದ್ರೆ, ಈ ನಮ್ಮ ಗುರು ಯೇಸು ಸ್ವಾಮಿ ಎಷ್ಟೆಲ್ಲ ಒಳಿತನ್ನು ಮಾಡಿದ್ದರು, ಆದರೆ ನಾವು ಅವರನ್ನು ಬಿಟ್ಟು ತೊಲಗಿ ಹೋದೆವಲ್ಲ ಎಂಬ ಒಂದು ರೀತಿಯ ಕೊರಗು ಅವರ ಒಳಗಿತ್ತು. ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಾಗ ಅವರಲ್ಲಿ ಶಾಂತಿ, ನೆಮ್ಮದಿ ಮತ್ತೆ ಸಮಾಧಾನ ಇತ್ತು. ಯೇಸು ಸ್ವಾಮಿ ಇಲ್ಲದೆ ಅವರ ಜೀವನದಲ್ಲಿ ಬರಿದಾಗಿತ್ತು ಎಲ್ಲವೂ ಕೂಡ. ಆ ಸಮಯದಲ್ಲಿ ಅವರ ಮನಸ್ಸು ಅಶಾಂತಿಯಿಂದ ಇತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಅಲ್ಲಿ ಬರ್ತಾರೆ ಮತ್ತೆ ಹೇಳ್ತಾರೆ, ಶಾಂತಿ ನಿಮಗೆ. ಅವರಿಗೆ ಆ ಶಾಂತಿಯ ಅಗತ್ಯ ಇತ್ತು. ಈ ಶಿಷ್ಯರು ಪುನರುತ್ಥಾನರಾದಂಥ ಯೇಸು ಸ್ವಾಮಿಯನ್ನು ಕಂಡು ತುಂಬಾ ಸಂತೋಷ ಹೊಂದಿದರು. ಆದರೆ ಒಂದು ವಿಶೇಷ ಸಂಗತಿ ಏನಂತ ಹೇಳಿದರೆ, ಅವರಲ್ಲಿ ಒಬ್ಬನು ತೋಮ, ಆತನನ್ನು ಸಂಶಯದ ತೋಮ ಅಂತ ಹೇಳ್ತಾರೆ, ದಿದುಮ ಅಂತ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಪ್ರಾಯಶಃ ಆತನಿಗೆ ಇನ್ನೊಬ್ಬ ಸಹೋದರನು ಇದ್ದಿರಬೇಕು, ಟ್ವಿನ್ ಥೋಮಸ್. ಹೀಗಾಗಿ ಆ ತೋಮನು ಅಲ್ಲಿ ಇದ್ದಿದ್ದಿಲ್ಲ. ಅದಕ್ಕಾಗಿ ಇತರ ಶಿಷ್ಯರು ಹೇಳ್ತಾರೆ, ನಾವು ಯೇಸು ಸ್ವಾಮಿಯನ್ನು ಕಂಡೆವಂತ ಹೇಳಿಕೊಂಡು ತೋಮನಿಗೆ ಮತ್ಸರಾಗಿರ್ಬೇಕು. ಯಾಕಂತ ಹೇಳಿದ್ರೆ, ಅವರು ನೋಡಿದ್ದಾರೆ, ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಂತ ಹೇಳಿಕೊಂಡು. ಅದಕ್ಕಾಗಿ ಆತನು ತನ್ನ ಆ ಒಂದು ಕೊರಗಿನ ಚಿಂತನೆಯನ್ನು ಇನ್ನೊಂದು ರೂಪದಲ್ಲಿ ಅವರ ಮುಂದೆ ಇಡ್ತಾನೆ. ಅದೇನಂತ ಹೇಳಿದ್ರೆ, ಓ, ನೀವು ನೋಡಿದ್ದೀರೋ, ಹಾಗಾದರೆ ಅದು ಹೌದು. ಆದರೆ ನಾನು ಅವರ ಕೈಗಳಲ್ಲಿದ್ದಂಥ ಗಾಯಗಳಲ್ಲಿ ಬೆರಳನ್ನು ಹಾಕಬೇಕು. ಎಂತ ಒಂದು ಷರ್ತ ನೋಡಿ. ನಂಬುದಿಲ್ಲ ಆತ, ಅಥವಾ ನಂಬುದಿಲ್ಲ ಅಂತ ತೋರಿಸಿಕೊಡ್ತಾನೆ. ಯೇಸು ಸ್ವಾಮಿಯ ಪಕ್ಕೆಯಲ್ಲಿದ್ದಂಥ ಗಾಯದಲ್ಲಿ ನನ್ನ ಕೈಯನ್ನು ಹಾಕಬೇಕು, ಆಗ ಮಾತ್ರ ನಾನು ನಂಬುದು ಅಂತ ಹೇಳಿಕೊಂಡು. ಹಲವಾರು ಬಾರಿ ನಮ್ಮ ಜೀವನದಲ್ಲಿ ಏನಾಗ್ತದೆ, ದೇವರೇ, ನಾನು ನಿನ್ನ ನಂಬಬೇಕಿದ್ರೆ ನನಗೆ ಇಂಥ ಒಂದು ಉಪಕಾರ ಬೇಕು. ದೇವರೇ, ನೀನು ಇದ್ದೀಯಾದರೆ ನೀನು ಇದ್ದೀಯ ಅಂತ ನನಗೆ ತೋರಿಸಿಕೊಡು, ನನ್ನ ಕಷ್ಟದಿಂದ ಹೊರಕ್ಕೆ ತಾ. ಏನೆಲ್ಲ ಶರ್ತಗಳನ್ನು ಹಾಕ್ತೇವೆ ದೇವರಿಗೆ ನಾವು. ಹಲವಾರು ಬಾರಿ ನಾನು ನೋಡಿದ್ದೇನೆ ಯೂಟ್ಯೂಬ್ನಲ್ಲಿ, ಪರಿವರ್ತನೆಗೊಂಡಂಥ ಜನರು ದೇವರಿಗೆ ಶರ್ತಗಳನ್ನು ಹಾಕುವುದು. ನೀನು ಇದ್ದೀಯಾದರೆ ನನಗೆ ಈ ರೀತಿಯಲ್ಲಿ ನಾನು ಕಷ್ಟಗಳಿಂದ ಹೊರಗೆ ಬರುವಂತೆ ಮಾಡು. ಯಾರಿಗೆ ಹೇಳುವುದು? ನಾವು ಮಾನವರು ದೇವರಿಗೆ ಈ ಶರ್ತಗಳನ್ನು ಹಾಕುವುದು, ಪಂಥಾಹ್ವಾನಗಳನ್ನು ನೀಡುವುದು. ದೇವರು ನಮ್ಮನ್ನು ನೋಡಿ ಎಷ್ಟೋ ಸಲ ನಗಾಡ್ತಾರೇನೋ, ಈ ಸೃಷ್ಟಿ ಮನುಷ್ಯನು ನನಗೆ ಪಂಥಾಹ್ವಾನ ಆಗ್ತಿದೆ ಅಂತ ಹೇಳಿಕೊಂಡು.
ಅದೇ ರೀತಿ ತೋಮನು ಕೂಡ ನಾನು ನಂಬೇಕಿದ್ರೆ ಕೈಯಲ್ಲಿದ್ದಂಥ ಗಾಯಗಳಲ್ಲಿ ಬೆರಳನ್ನು ಹಾಕಬೇಕು, ಪಕ್ಕೆಯಲ್ಲಿದ್ದಂಥ ಗಾಯದಲ್ಲಿ ಕೈಯನ್ನು ಹಾಕಬೇಕಂತ ಹೇಳಿಕೊಂಡು ಜಾಸ್ತಿ ಸಮಯ ಹೋಗಲಿಲ್ಲ, ಕೇವಲ 8 ದಿವಸ ಮಾತ್ರ. ಆ 8ನೇ ದಿವಸ ಯೇಸು ಸ್ವಾಮಿ ಪುನಃ ಬಂದು ಅವರ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಎಲ್ಲ ಬಂದುಂಟು, ಮುಚ್ಚಿ ಉಂಟು. ಅಲ್ಲಿ ಯೇಸು ಸ್ವಾಮಿ ಬಂದು ನಿಲ್ತಾರೆ, ಮತ್ತೆ ಹೇಳ್ತಾರೆ ಶಾಂತಿ ನಿಮಗೆ ಅಂತ ಹೇಳಿಕೊಂಡು. ತೋಮನಿದ್ದಾನೆ ಅಲ್ಲಿ, ಆತ ನೋಡ್ತಾನಿದ್ದಾನೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ತೋಮ ಬಾ, ಮುಂದಕ್ಕೆ ಬಾ, ಮತ್ತೆ ನಿನ್ನ ಬೆರಳನ್ನು ತಂದು ನನ್ನ ಕೈಯಲ್ಲಿದ್ದಂಥ ಗಾಯಗಳಲ್ಲಿ ಹಾಕು. ಮುಂದಕ್ಕೆ ಬಾ, ನಿನ್ನ ಕೈಯನ್ನು ತಂದು ನನ್ನ ಪಕ್ಕೆಯಲ್ಲಿರುವಂತ ಗಾಯದಲ್ಲಿ ಹಾಕು. ಸಂಶಯ ಪಡಬೇಡ, ನಂಬು ಅಂತ ಹೇಳ್ತಾನೆ. ಎಷ್ಟು ಮುಜುಗರದ ಸಂಗತಿ, ಎಷ್ಟು ಮುಜುಗರದ ಸಂಗತಿ. ಎಲ್ಲರ ಮುಂದೆ ಯೇಸು ಸ್ವಾಮಿ ಒಬ್ಬರನ್ನು ಮುಂದಕ್ಕೆ ಕರೀತಾರೆ, ಬಾ, ಸಂಶಯ ಪಡಬೇಡ ಅಂತ ಹೇಳಿಕೊಂಡು. ತೋಮನಿಗೆ ನಿಜಕ್ಕೂ ತುಂಬ ಮುಜುಗರ ಆಗಿದ್ದಿರ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲರಲ್ಲಿ ಒಬ್ಬನನ್ನು ಮಾತ್ರ ಕರೆದರು ಯೇಸು ಸ್ವಾಮಿ. ಯಾಕಂತ ಹೇಳಿದ್ರೆ ಆತನು ಅಂತ ಒಂದು ಶರ್ತವನ್ನು, ಪಂಥಾವನನ್ನು ಹಾಕಿದ್ದನು ಯೇಸು ಸ್ವಾಮಿಯಲ್ಲಿ. ನಂಬೇಕಿದ್ರೆ ಹೀಗೆ ಮಾಡ್ಬೇಕಂತ ಹೇಳಿಕೊಂಡು. ಈಗ ಯಾವಾಗ ಯೇಸು ಸ್ವಾಮಿ ಆತನನ್ನು ಕರೀತಾರೋ ಅವನು ಮುಂದಕ್ಕೆ ಬರಲ್ಲ. ಬದಲಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತನು ಯೇಸು ಸ್ವಾಮಿಯ ಮುಂದೆ ಸಾಷ್ಟಾಂಗವರಾಗಿ ಹೇಳ್ತಾನೆ, ನನ್ನ ಸ್ವಾಮಿಯೇ ಮತ್ತು ನನ್ನ ದೇವರೇ ಅಂತ ಹೇಳಿಕೊಂಡು. ಆ 2 ನುಡಿಗಳಲ್ಲಿ ತೋಮನ ವಿಶ್ವಾಸ ಎಷ್ಟು ಉಂಟಂತ ನಾವು ಅರಿಯಬಹುದು ಪ್ರಿಯರೇ. ಆ ಉದ್ಗಾರಗಳು ನೋಡಿ, ನನ್ನ ಸ್ವಾಮಿಯೇ ಮತ್ತು ನನ್ನ ದೇವರೇ ಅಂತ ಹೇಳಿಕೊಂಡು. ಆತನಿಗೆ ಪರೀಕ್ಷೆ ಮಾಡಲಿಕ್ಕೆ ಬೇಡ. ಈಗ ಸ್ವತಃ ತನ್ನ ಕಣ್ಣುಗಳಲ್ಲಿ ನೋಡ್ತಾ ಇದ್ದಾನೆ, ಮತ್ತೆ ಆ ಶಬ್ದಗಳು ತನ್ನಿಂತಾನೆ ಆತನ ಬಾಯಿಂದ ಹೊರಕ್ಕೆ ಬರುತ್ತವೆ. ನಮಗೆಲ್ಲರಿಗೂ ಕೂಡ ಯೇಸು ಸ್ವಾಮಿ ಬಹುದೊಡ್ಡ ಒಂದು ಸಂದೇಶವನ್ನು ನೀಡಿದ್ದಾರೆ ಈ ವಾಚನದ ಮುಖಾಂತರ. ಅದೇನಂತ ಹೇಳಿದ್ರೆ ತೋಮನಿಗೆ ಹೇಳ್ತಾರೆ, ನೀನು ನೋಡಿದ್ದೀಯ ಆದ್ದರಿಂದ ನಂಬಿದ್ದೀಯ, ಆದರೆ ಯಾರು ನೋಡದೆ ನಂಬುತ್ತಾರೆ ಅವರು ನಿಜವಾಗಿಯೂ ಧನ್ಯರು ಅಂತ ಹೇಳಿಕೊಂಡು. ನಾವು ತೋಮನ ಸಮಯದಲ್ಲಿ ಇದ್ದಿಲ್ಲ 2000 ವರ್ಷಗಳ ಹಿಂದೆ, ಆದರೆ ನಾವು ಯೇಸು ಸ್ವಾಮಿಯನ್ನು ನಂಬುತ್ತೇವೆ. ಆದರೆ ನಮ್ಮ ನಂಬಿಕೆ ಮಾತ್ರ ಅದು ದೃಢವಾಗಿರಬೇಕು. ಕಷ್ಟ ಬಂದಾಗ ನಾವು ಆ ಕಡೆ ಈ ಕಡೆ ಓಲಾಡುವುದು ಮತ್ತೆ ಕ್ಷೀಣರಾಗುವುದು ಅದು ಅಷ್ಟು ಒಳಿತಲ್ಲ. ಸರಿ ದಾರಿಯಲ್ಲಿ ಇದ್ದೇವಂತ ಹೇಳಲಿಕ್ಕಾಗುವುದಿಲ್ಲ. ಒಂದು ವೇಳೆ ಪ್ರಿಯರೇ ನಾವು ನಮ್ಮ ಸಂತೋಷ ಮತ್ತು ಕಷ್ಟ ಕಾಲದಲ್ಲಿ ಕೂಡ ಯೇಸುವಿನಲ್ಲಿ ಆ ದೃಢವಾದ ಅಚಲವಾದ ವಿಶ್ವಾಸವನ್ನು ಉಳ್ಳವರಾಗಿದ್ದರೆ, ಯೇಸು ಸ್ವಾಮಿ ನಮಗೆ ಹೇಳಿರ್ತಿರುವಂಥ ಮಾತುಗಳು ನೋಡಿ ಎಷ್ಟೊಂದು ಸೌಭಾಗ್ಯ ಮಾತುಗಳು. ಧನ್ಯರು ಅಂತ ಹೇಳ್ತಾರೆ ಯೇಸು ಸ್ವಾಮಿ ನಮ್ಮನ್ನು. ಯೇಸು ಸ್ವಾಮಿಯಲ್ಲಿ ಅಚಲವಾದಂಥ ದೃಢವಾದ ವಿಶ್ವಾಸವನ್ನು ಇಡುವಂಥ ವ್ಯಕ್ತಿಗಳು ನಾವಾಗಿದ್ದರೆ ಯೇಸು ಸ್ವಾಮಿ ನಮಗೆ ಇವತ್ತು ಧನ್ಯರಂತ ಕರೆಯುತ್ತಾರೆ. ಎಂಥ ಒಂದು ಬಿರುದು ನಮಗೆ ಯೇಸು ಸ್ವಾಮಿ ನೀಡ್ತಾ ಇದ್ದಾರೆ. ಒಂದು ವಿಷಯವನ್ನು ನೋಡಿ, ತೋಮನು ಪ್ರಶ್ನೆ ಮಾಡಿದನು, ಪಂಥಾಹ್ವಾನ ನೀಡಿದನು. ಕೊನೆಗೆ ಯೇಸು ಸ್ವಾಮಿ ನೋಡ್ಲಿಕ್ಕೆ ಸಿಕ್ಕಿದಾಗ ನನ್ನ ಸ್ವಾಮಿಯೇ ನನ್ನ ದೇವರಂತೆ ಕರೆದನು. ನಾವು ಪ್ರಶ್ನೆ ಮಾಡುವುದರ ತಪ್ಪೇನಿಲ್ಲ, ಆದರೆ ಆ ಪ್ರಶ್ನೆಯ ಫಲವಾಗಿ ನಮ್ಮ ವಿಶ್ವಾಸ ಮತ್ತು ದೃಢವಾಗಿರ್ಬೇಕು. ತೋಮನು ಪ್ರಶ್ನೆ ಮಾಡಿದನು, ಆತನ ವಿಶ್ವಾಸ ಕೂಡ ಅದು ಪುನರ್ಜೀವನ ಆಯಿತು. ಎಷ್ಟು ಅಂತ ಹೇಳಿದ್ರೆ ಇತರ ಎಲ್ಲರ ಶಿಷ್ಯಗಿಂತಲೂ ಜಾಸ್ತಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇತರ ಆ ಶಿಷ್ಯರು ಅವರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರೇಷಿತರು ಆ ಜೆರುಸಲೇಮಿನ ಸುತ್ತಮುತ್ತಲಿನ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಆದರೆ ತೋಮನು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಅತಿ ದೂರಕ್ಕೆ ಬಂದನು, ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಬಂದನು. ಯಾವ ದೇಶನೋ, ಏನು ಭಾಷೆಯೋ, ಏನು ಜನರೋ, ಸಂಸ್ಕೃತಿಯೋ ಏನು ಗೊತ್ತಿಲ್ಲ. ಆದರೂ ಕೂಡ ಆತನು ಬರ್ತಾನೆ ಆ ದೂರವನ್ನು ಕ್ರಮಿಸಿಕೊಂಡು ಸುವಾರ್ತೆಯನ್ನು ಸಾರಲಿಕ್ಕೆ. ಆತನು ನೋಡಿದಂಥ ಸತ್ಯ ಅದು ಪ್ರಪಂಚದ ಎಲ್ಲೆಡೆ ಕೂಡ ಹೋಗಿ ಸಾರಬೇಕು ಮತ್ತೆ ತಲುಪಬೇಕು. ಅದಕ್ಕಾಗಿ
ಆತನು ದೂರವನ್ನು ನೋಡುವುದಿಲ್ಲ. ಬದಲಾಗಿ ಆತನ ಜೀವದಲ್ಲಿ ಒಂದೇ ಒಂದು ಆಸೆ ಉಂಟು. ತಾನು ನೋಡಿದಂಥ ಸತ್ಯವನ್ನು ಪ್ರಪಂಚದ ದೂರದಲ್ಲಿನ ಜನರಿಗೆ ಹೋಗಿ ತಲುಪಬೇಕು. ನನ್ನ ಸ್ವಾಮಿ ಅವರು ಪುನರ್ತನಾದಂಥ ಸ್ವಾಮಿ. ಈ ಪ್ರಪಂಚದಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ಸಾಯ್ತಾರೆ, ಎಷ್ಟೇ ಒಳ್ಳೆಯವರಿದ್ದರೂ ಕೂಡ ಸಾಯ್ತಾರೆ. ಆದರೆ ನನ್ನ ಸ್ವಾಮಿ ಯೇಸು ಸ್ವಾಮಿ ಸತ್ತರೂ ಕೂಡ ಮರಣದಿಂದ ಜೀವಂತವಾಗಿದ್ದಾರೆ. ಆ ಸತ್ಯವನ್ನು ಹೊತ್ತುಕೊಂಡು ತೋಮನು ಭಾರತ ದೇಶಕ್ಕೆ ಬಂದನು ಮತ್ತು ಜನರಿಗೆ ಸಾರಿದನು. ಎಲ್ಲಿಯ ತನಕ ಅಂತ ಹೇಳಿದ್ರೆ ತನ್ನ ಜೀವ ಬಲಿ ನೀಡುವಂತ ಆ ಕ್ಷಣದವರೆಗೂ ಕೂಡ ಆತನು ಹಿಂದಕ್ಕೆ ನೋಡಲಿಲ್ಲ. ಪ್ರಿಯರೇ, ನಾನು ಈಗ ತಾನು ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಸಂಶಯಗಳು ಬರ್ಬೋದು. ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಮಗೆ ಕಷ್ಟಗಳು ಬರ್ಬೋದು. ನಾವು ಹೆದರ್ಬೇಕಾಗಿಲ್ಲ, ನಾವು ದುರ್ಬಲರಾಗಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರ್ತಾರೆ, ನಮ್ಮ ಜೊತೆಯಲ್ಲಿ ನಡೆಯುತ್ತಾರೆ. ಆ ಎಮ್ಮಾವು ಗ್ರಾಮದ ಇಬ್ಬರು ಶಿಷ್ಯರು ನಡೆದುಕೊಂಡು ಹೋಗುವಾಗ ಯೇಸು ಸ್ವಾಮಿ ಅವರ ಜೊತೆಯಲ್ಲಿ ನಡೆದು ಹೋದರು. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳು ಬರುವಾಗ, ನಮ್ಮ ಸಂಕಷ್ಟಗಳು ಎದುರು ಆಗುವಾಗ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರ್ತಾರೆ. ಕೆಲವು ಬಾರಿ ನಮಗೆ ಕಾಣಲಿಕ್ಕೆ ಸಿಗದಿರಬಹುದು, ಅವರು ನಮ್ಮ ಹಿಂದಿನಿಂದ ಇರಬಹುದು, ನಮ್ಮನ್ನು ಕಾಯ್ದು ಕಾಪಾಡಲಿಕ್ಕೆ ನಮ್ಮ ಹಿಂದಿನಿಂದ ಇರಬಹುದು. ಆದರೆ ಅವರು ಇರ್ತಾರೆ. ಯಾಕಂತ ಹೇಳಿದರೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವರನ್ನು ಯಾರನ್ನು ಕೂಡ ಯೇಸು ಸ್ವಾಮಿ ಎಂದೂ ಕೂಡ ಕೈ ಬಿಡುವುದಿಲ್ಲ. ಅವರನ್ನು ಹಿಡಿದು ನಡೆಸುತ್ತಾರೆ. ಇಲ್ಲದಿದ್ದರೆ ಹೇಗೆ ಸಾಧ್ಯ ಪ್ರಿಯರಿ? 2000 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಅಷ್ಟು ದೂರದಿಂದ ಇಲ್ಲಿಗೆ ಬರಬೇಕು, ಮತ್ತೆ ಸುವಾರ್ತೆಯನ್ನು ಸಾರಬೇಕಂತ ಹೇಳಿದರೆ ಹೇಗೆ ಸಾಧ್ಯ? ಮೊದಲಿಗೆ ಬರುದು ಯಾರು ಜನ ಅಂತ ಗೊತ್ತಿಲ್ಲ, ಯಾರ ಹತ್ರ ಹೋಗಿ ಮಾತನಾಡುದು, ಯಾವ ಭಾಷೆಯಲ್ಲಿ ಮಾತನಾಡುವುದು ಅಂತ ಗೊತ್ತಿಲ್ಲ. ಆದರೆ ಒಂದು ಸತ್ಯ ಮಾತ್ರ ಆತನು ಅರಿತಿದ್ದಾನೆ. ಅದೇನಂತ ಹೇಳಿದ್ರೆ ಯೇಸು ಸ್ವಾಮಿ ಮರಣದಿಂದ ಜೀವಂತವಾಗಿದ್ದಾರೆ. ಆ ಸತ್ಯವನ್ನು ಯಾವುದೇ ರೀತಿಯಲ್ಲಿ ಆದರೂ ಕೂಡ ಆತನು ಸಾರಲಿಕ್ಕೆ ಸಾಧ್ಯ. ನಾವು ನಮ್ಮ ಜೀವನದಲ್ಲಿ ಅನೇಕ ಬಾರಿ ಚಿಂತನೆ ಮಾಡುವುದುಂಟು, ಆಸೆ ಉಂಟು ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರಲಿಕ್ಕೆ. ಯಾಕಂತ ಹೇಳಿದ್ರೆ ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರಾಗಿದ್ದಾರೆ, ನನ್ನ ಸ್ವಾಮಿ ಆಗಿದ್ದಾರೆ. ಆದರೆ ಅನೇಕ ನೆವನಗಳನ್ನು ನೀಡುವುದು, ನನಗೆ ಸಮಯ ಇಲ್ಲ ಅಥವಾ ಏನು ಸೌಖ್ಯ ಇಲ್ಲ, ಮತ್ತೇನು ಇನ್ನೇನು ಕಾರಣಗಳನ್ನು ನೀಡ್ತೇವೆ ನಾವು. ಈ ಮನುಷ್ಯರನ್ನು ನೋಡಿ, ಅವರಿಗೇನು ಕಷ್ಟಗಳಿದ್ದಿಲ್ವೇ? ಅವರಿಗೆ ಕುಟುಂಬಗಳಿದ್ದಿಲ್ವೇ? ಆದರೂ ಕೂಡ ನೋಡಿ ಎಷ್ಟೊಂದು ಅವರು ತ್ಯಾಗವನ್ನು ಮಾಡಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರಿದರು. ಯಾಕಂತ ಹೇಳಿದ್ರೆ ಅವರು ನೋಡಿದಂತಹ ಸತ್ಯ ಅದು ಹುದುಗಿಡ್ಲಿಕ್ಕೆ ಅವರಿಗೆ ಆಗಲಿಲ್ಲ. ಅಷ್ಟೊಂದು ಒಳಗಿನಿಂದ ಶಕ್ತಿ ಹೊರಗಡೆ ಅವರಿಗೆ ದೂಡುತ್ತಿತ್ತು ಹೋಗಿ ಆ ಸತ್ಯವನ್ನು ಸಾರಲಿಕ್ಕೆ. ಧನ್ಯರವರು. ಅದಕ್ಕಾಗಿ ಇವತ್ತು ಅವರನ್ನು ನಾವು ಸಂತರೆಂದು ಕರೆಯುತ್ತೇವೆ, ಪ್ರೇಷಿತರಂತ ಕರೆಯುತ್ತೇವೆ. ಈ ಭಾಗ್ಯ ಯೇಸು ಸ್ವಾಮಿ ನಮಗೆಲ್ಲರೂ ಕೂಡ ನೀಡುತ್ತಾರೆ. ಪರಿಚಯ ಆದಂತ ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯ ಬಗ್ಗೆ ಮಾತನಾಡಬೇಕು, ಯೇಸು ಸ್ವಾಮಿಯ ಬಗ್ಗೆ ಸಾರಬೇಕು. ನಾವು ಅವರ ಕೀರ್ತಿ ಎಲ್ಲೆಡೆಯಲ್ಲಿ ಕೂಡ ಅದು ತಲುಪಬೇಕು. ಕರ್ತನಾದ ದೇವರೇ, ಇವತ್ತಿನ ಈ ದಿವಸ ನಮ್ಮ ಜೀವನದಲ್ಲಿ ನೀವು ದಯಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಾರುತ್ತೇವೆ, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕರು ಪಾಲ್ಗೊಳ್ತಾ ಇದ್ದಾರೆ, ನಿಮ್ಮ ವಾಕ್ಯವನ್ನು ಕೇಳ್ತಾರೆ, ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡ್ತಾರೆ. ಈ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ ಸ್ವಾಮಿಯೇ. ಅನೇಕ ಮಂದಿ ತಮ್ಮ ಕಷ್ಟಗಳಲ್ಲಿ ನಿಮ್ಮ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಅವರ ಕಷ್ಟಗಳಿಂದ ಅವರಿಗೆ ಮುಕ್ತಿಯನ್ನು ನೀಡಿರಿ. ಇರಬಹುದು ಶರೀರದ ಆರೋಗ್ಯ ಅವರಿಗೆ ಬೇಕು, ಮನಸ್ಸಿನ ನೆಮ್ಮದಿ ಅವರಿಗೆ ಬೇಕು, ಬೇರೆ ಬೇರೆ ರೀತಿಯ ಕಷ್ಟ ಸಂಕಷ್ಟಗಳಿಂದ ಅವರಿಗೆ ಮುಕ್ತಿ ಬೇಕು. ಇದೆಲ್ಲವನ್ನು ನೀಡಿರಿ ಸ್ವಾಮಿ ಅವರಿಗೆ.
ಮರಣದಿಂದ ಪುನರುತ್ಥಾನಾದ ಸ್ವಾಮಿ ಯೇಸುವೆ, ಯಾವ ರೀತಿ ನೀವು ನಿಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡು ಅವರಿಗೆ ನೀವು ಶಾಂತಿಯ ವರದಾನವನ್ನು ನೀಡಿದಿರಿ, ಅದೇ ಪ್ರಕಾರ ಇವತ್ತು ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ನಿಮ್ಮ ಶಾಂತಿ ಸಮಾಧಾನದ ಆ ಕೊಡುಗೆಗಳನ್ನು ಸುರಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ, ನಿಮ್ಮ ನಾಮದಲ್ಲಿ ಆಮೆನ್.